ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿಯ ಸಾಧನೆ ಶೂನ್ಯವಾಗಿದ್ದು, ಆಪರೇಷನ್ ಕಮಲದೊಂದಿಗೆ ಉದಯವಾದ ಭ್ರಷ್ಟಾಚಾರದಲ್ಲೇ ಮುಳುಗಿದ್ದು, ರಾಜ್ಯದಲ್ಲಿ ಅಭಿವೃದ್ಧಿ ಆಗಿದ್ದು ಭ್ರಷ್ಟಾಚಾರ ಮಾತ್ರ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಸಲೇಂ ಅಹಮದ್ ಆರೋಪಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿ, ಸರ್ಕಾರದ ಶೇಕಡಾ 40% ಕಮಿಷನ್ಗಾಗಿ ಈಗಾಗಲೇ ರಾಜ್ಯದ ಜನ ತಲೆ ತಗ್ಗಿಸುವಂತಾಗಿದೆ ಎಂದು ಹೇಳಿದರು. ಎಲ್ಲ ಹಂತದಲ್ಲೂ ಭ್ರಷ್ಟಾಚಾರ ಮಿತಿ ಮೀರಿದ್ದು ಕರ್ನಾಟಕ ಭ್ರಷ್ಟಾಚಾರದ ರಾಜಧಾನಿಯಾಗಿದೆ. ಮಾಧ್ಯಮ ಜನರು ಆಡಿಕೊಳ್ಳುತ್ತಿರುವಂತೆ ಸಿಎಂ ಸ್ಥಾನಕ್ಕೆ 500 ಕೋಟಿ, ಮಂತ್ರಿಗೆ 100 ಕೋಟಿ ರೂಪಾಯಿ, ಪೊಲೀಸ್ ನೇಮಕಾತಿ ಸೇರಿದಂತೆ ಹೋಟೆಲ್ ಮೆನು ಕಾರ್ಡ್ ರೀತಿಯಲ್ಲಿ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಸಾಗಿದ್ದು, ಲೂಟಿಕೋರರ ಸರ್ಕಾರವಾಗಿ ಜನರು ಭ್ರಮ ನಿರಸನಗೊಂಡಿದ್ದಾರೆ ಎಂದು ಸಲೇಂ ಅಹಮದ್ ಹೇಳಿದರು. ಇನ್ನು ಪ್ರಮೋದ್ ಮಧ್ವರಾಜ್ ಅವರಿಗೆ ಪಕ್ಷದಿಂದ ಮಂತ್ರಿ ಸ್ಥಾನ, ಪಕ್ಷದ ಉನ್ನತ ಹುದ್ದೆ ನೀಡಲಾಗಿದ್ದರೂ ಅವರು ಪಕ್ಷ ತೊರೆದಿರುವುದು ಅಧಿಕಾರದ ಆಸೆಯೇ ಕಾರಣ. ಚುನಾವಣೆಯ ಬಳಿಕ ಅವರು ಪಶ್ಚಾತ್ತಾಪ ಪಡಬಹುದು. ಬಸವರಾಜ ಹೊರಟ್ಟಿಯವರದ್ದು ಅದೇ ಚಿಂತನೆ. ಜನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಚಿಂತನೆಗಳನ್ನು ಪರಿಗಣಿಸಿ ಮತ ಚಲಾಯಿಸುತ್ತಾರೆ ಎಂದು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಸಲೇಂ ಅಹಮದ್ ಅವರು ಪ್ರತಿಕ್ರಿಯಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,14,985 ಸದಸ್ಯರ ನೋಂದಣಿಗೆ ಆಗಲೇ ಆಗಿದ್ದಾರೆ. ಹೋದ ತಿಂಗಳು 30ನೇ ತಾರೀಕು ಮೆಂಬರ್ಶಿಪ್, ಮೊದಲನೇ ಹಂತದ ಮೆಂಬರ್ಶಿಪ್ ಮುಗಿದಿದೆ. ಈಗ ಈ ತಿಂಗಳು 28ನೇ ತಾರೀಕು ಒಳಗಡೆ ಎಲ್ಲ ಬೂತ್ ಸಮಿತಿಗಳಾಗಬೇಕಂತ ಈಗಾಗಲೇ ನಾವು ಹೇಳಿದ್ದೀವಿ. ಸುಮಾರು 1900 ಬೂತ್ಗಳಲ್ಲಿ ಬೂತ್ ಕಮಿಟಿಗಳು ಕಾರ್ಯ ನಡೀತಾ ಇದೆ. ಈ 21ರಲ್ಲಿ ಸಂಪೂರ್ಣವಾಗಿ ನಮ್ಮ ಬೂತಿನ ಕಮಿಟಿಗಳು ಆಗ್ತವೆ. ಈ ವಿಚಾರವಾಗಿ ಜಿಲ್ಲಾಧ್ಯಕ್ಷರ ಜೊತೆ ಅವೆಲ್ಲ ಮುಖಂಡು ಚರ್ಚೆ ಮಾಡಿದ್ವಿ. ಈಗಾಗಲೇ ನಡೀತಾ ಇದೆ. 28ರಲ್ಲಿ ಮುಗಿಯುತ್ತೆ ಅಂತ ವಿಶ್ವಾಸ ನಮಗೆ. ಕಳೆದ 3 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅವರ ಸಾಧನೆ ಶೂನ್ಯವಾಗಿದೆ. ಭ್ರಷ್ಟಾಚಾರದಿಂದ ಮೂಲಕ ಉದಯಿಸಿದ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಯಾವ ರೀತಿ ಉದಯ ಆಯಿತು ಆಪರೇಷನ್ ಲೋಟಸ್ ಮೂಲಕ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಈ ಇಡೀ ದೇಶದಲ್ಲಿ ಕರ್ನಾಟಕ ಜನ ತಲೆ ತಗ್ಸಂತ ಕೆಲಸ ಈ ಸರ್ಕಾರ ಮಾಡಿದೆ. 40% ಕಮಿಷನ್ ಜನ ಜಾಹೀರಾತಾಗಿದೆ. ಈ ವಿಚಾರವಾಗಿ ಅವರ ಪಕ್ಷದ ಕಾರ್ಯಕರ್ತ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅವನ ಡೆಡ್ ನೋಟಲ್ಲಿ ಹೇಳಿದ್ದಾನೆ, ಇದಕ್ಕೆಲ್ಲ ಕಾರಣ ಈಶ್ವರಪ್ಪ ಅವರು ಹಾಗೂ ಅವರ ಸ್ಟಾಫ್ 40% ಕಮಿಷನ್ ಕೊಟ್ಟರೆ ಮಾತ್ರ ನಾವು ಬಿಲ್ ರಿಲೀಸ್ ಮಾಡ್ತೀವಿ ಅಂತ ಹೇಳಂತ ಮೂಲಕ ಉಡುಪಿಯಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಧಾನ ಪರಿಷತ್ತಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ. ನಾವು ಈಶ್ವರಪ್ಪ ಮೇಲೆ ಕರಪ್ಷನ್ ಚಾರ್ಜಸ್ ಹಾಕಬೇಕು ಹಾಗೂ ಅವನ್ನ ದಸ್ತಗಿರಿ ಮಾಡಬೇಕಂತ ಒತ್ತಾಯ ಮಾಡಿದ್ವಿ. ಆದರೆ ಈ ಸರ್ಕಾರ ಅದಕ್ಕೆ ಮನ್ನಣೆ ಕೊಡಲಿಲ್ಲ. ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ತನಿಖೆ ಆಗಲಿ ಅಂತ ಮಾತನ್ನು ಕೂಡ ಹೇಳ್ತಾರೆ. ಅದರಿಂದ ಅವ್ರಿಗೆ ರಕ್ಷಣೆ ಇರುತ್ತೆ ಈ ಸರ್ಕಾರ. ಇದರ ವಿರುದ್ಧ ನಾವು ಹೋರಾಟ ಮಾಡಿದ್ವಿ. ಕೊನೆಗೆ ಅಹೋರಾತ್ರಿ ವಿಧಾನಸೌಧದಲ್ಲಿ ಕೂಡ ವಿಧಾನಸೌಧ ಮೆಟ್ಲುಗಳಲ್ಲಿ ನಾವೆಲ್ಲ ಸೇರಿ ಕೂತ್ಕೊಂಡು ಅವತ್ತು ಧರಣಾಪುರದ ಮಾಡಿದ್ವಿ. ಅಂತಿಮವಾಗಿ ನಮ್ಮ ಒತ್ತಾಯಕ್ಕೆ ಈಶ್ವರಪ್ಪ ರಾಜೀನಾಮೆ ಕೊಟ್ಟರು. ಆದರೆ ನಮ್ಮ ಒತ್ತಾಯ ಇದ್ದಿದ್ದು ಅವ್ರನ್ನ ದಸ್ತಗಿರಿ ಮಾಡಬೇಕು, ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ನ ಫ್ರೇಮ್ ಮಾಡಬೇಕಂತ ಇಲ್ಲಿವರೆಗೂ ಆ ಕೆಲಸ ಮಾಡಿಲ್ಲ. ಸುದ್ದಿಗೋಷ್ಠಿಯಲ್ಲಿ ವಿಧಾನಸಭೆಯ ಉಪನಾಯಕ ಯುಟಿ ಖಾದರ್, ಮಾಜಿ ಸಚಿವ ರಮಾನಾಥ್ ರೈ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಶಾಸಕ ಜೆಆರ್ ಲೋಬೋ, ಮುಖಂಡರಾದ ಟಿಕೆ ಸುಧೀರ್, ನೀರಜ್ ಪಾಲ್, ಶಾಹುಲ್ ಹಮೀದ್, ನಜೀರ್ ಬಚಾಲ್ ಮೊದಲಾದವರು ಹಾಜರಿದ್ದರು.